ನಾನು ಹರ್ಷಿತಾ, ಕರ್ವ ಪ್ಲಸ್ ಚಾನೆಲ್ಗೆ ಸ್ವಾಗತ. ಗಾಂಜಾ ಸಹಿತ ಇಬ್ಬರ ಬಂಧನ, ಮಾದಕ ಲೋಕದ ಬೆನ್ನತ್ತಿದ ಪೊಲೀಸರು. ದಾಂಡೇಲಿ ಸ್ಯಾಂಡಲ್ವುಡ್ನಲ್ಲಿ ಕಂಪನ ಸೃಷ್ಟಿಸಿದ್ದ ಮಾದಕ ಲೋಕ ಈಗ ಜಿಲ್ಲೆಯಲ್ಲೂ ಬೇರೂರಿದಂತೆ ಕಾಣುತ್ತಿದೆ. ಶಿರಸಿ ಭಟ್ಕಳದ ಬಳಿಕ ಇದೀಗ ದಾಂಡೇಲಿಯಲ್ಲೂ ಗಾಂಜಾ ದಂಧೆ ವ್ಯಾಪಕವಾಗಿ ನಡೆಯುತ್ತಿರುವ ಸುಳಿವು ದೊರೆತಿದೆ. ಹೌದು, ದಾಂಡೇಲಿಯಲ್ಲಿ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೇಳೆ ದಾಳಿ ನಡೆಸಿದ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಈ ವೇಳೆ ಮತ್ತಿಬ್ಬರು ಆರೋಪಿಗಳು ತಪ್ಪಿಸಿಕೊಂಡಿದ್ದಾರೆ. 4 ಆರೋಪಿಗಳು ದಾಂಡೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 1 ಕೆಜಿ 942 ಗ್ರಾಂ ತೂಕದ ಗಾಂಜಾ ಮಾರಾಟಕ್ಕೆ ಪ್ರಯತ್ನಿಸುತ್ತಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧೀಕ್ಷಕ ಶಿವಪ್ರಕಾಶ್ ದೇವರಾಜು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ ಬದ್ರಿನಾಥ್ ಹಾಗೂ ದಾಂಡೇಲಿ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ್ ಚಲವಾದಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಆರೋಪಿತ ಚಾಂದ್ ಪಾಷಾ, ಪ್ರಣೀತ್ ಸಾಣಾ ಸಿಕ್ಕಿಬಿದ್ದಿದ್ದು, ಹುಸೇನ್ ಸಾಬ್, ಮುಜಫರ್ ಓಡಿ ಹೋಗಿದ್ದಾರೆ. ಇವರಿಂದ ಅಂದಾಜು 3,85,000 ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ನಗದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಮಾವಾಸ್ಯೆಯ ದಿನವೇ ಗೋಕರ್ಣ ಸಮುದ್ರದಲ್ಲಿ ಕೊಚ್ಚಿ ಹೋದ ಬಾಲಕರು. ಕಾರವಾರ ಪ್ರವಾಸಕ್ಕೆಂದು ಬಂದಿದ್ದ ಇಬ್ಬರು ಬಾಲಕರು ಅಮಾವಾಸ್ಯೆಯ ದಿನವೇ ಬೆಳಂಬೆಳಿಗ್ಗೆ ಗೋಕರ್ಣದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಮೈಸೂರು, ಮಂಡ್ಯ ಜಿಲ್ಲೆಯ 8 ಜನ ಬಾಲಕರು ಇನೋವಾ ಕಾರಿನೊಂದಿಗೆ ಗೋಕರ್ಣಕ್ಕೆ ಬಂದಿದ್ದರು. ಬುಧವಾರ ಸಂಜೆ ಗೋಕರ್ಣಕ್ಕೆ ಬಂದಿದ್ದವರು ಗುರುವಾರ ಬೆಳಿಗ್ಗೆ 6:30 ಹೊತ್ತಿಗೆ ಗೋಕರ್ಣದ ಕರಿಯಪ್ಪ ಕಟ್ಟೆ ಬಳಿ ಈಜಲು ಹೋಗಿದ್ದರು. ಅದರಲ್ಲಿ ಇಬ್ಬರು ಬಾಲಕರು ಹಠ ಮಾಡಿ ನೀರಿಗೆ ಇಳಿದಾಗ ತೆರೆಗೆ ಸಿಲುಕಿ ಆಳಕ್ಕೆ ಹೋಗಿದ್ದಾರೆ. ಅದರಲ್ಲಿ ಒಬ್ಬರ ಮೃತದೇಹ ಪತ್ತೆಯಾಗಿದೆ, ಮತ್ತೊಬ್ಬ ಕಾಣೆಯಾಗಿದ್ದಾರೆ. ಎಲ್ಲರೂ 15 ವರ್ಷದಿಂದ 19 ವರ್ಷದೊಳಗಿನವರು ಎನ್ನುವುದು ಆಘಾತಕಾರಿ ಸಂಗತಿ. ಮೈಸೂರಿನ ಜೆಪಿ ನಗರದ ಸುಹಾಸ್ ವಿ ಎನ್ನುವವರ ಮೃತದೇಹ ಕರಿಯಪ್ಪ ಕಟ್ಟೆ ಬಳಿಯೇ ಸಿಕ್ಕಿದೆ. ಅದೇ ಜಿಲ್ಲೆಯ ಉಲ್ಲಾಸ್ ವಿ ಎನ್ನುವ ಬಾಲಕ ಕಾಣೆಯಾಗಿದ್ದಾರೆ. ಬಾಲಕನಿಗಾಗಿ ಹುಡುಕಾಟ ನಡೆದಿದೆ. ಕರಿಯಪ್ಪನ ಕಟ್ಟೆ ಬಳಿ ಅಪಾಯಕಾರಿ ಅಲೆಗಳು ಬರುತ್ತಿರುವ ಕಾರಣಕ್ಕೆ ಅಲ್ಲಿ ಯಾರಿಗೂ ಈಜಲು ಹೋಗುತ್ತಿಲ್ಲ. ಅಲ್ಲದೆ ಬೇರೆ ಸಮಯದಲ್ಲಿ ವಿದೇಶಿಗರು ಅಲ್ಲಿ ಇರುತ್ತಿದ್ದರು. ಆದರೆ ಬಾಲಕರು ಬೆಳಿಗ್ಗೆ ಈಜಲು ಹೋಗಿದ್ದರಿಂದ ಸ್ಥಳದಲ್ಲಿ ಯಾರೂ ಇರಲಿಲ್ಲ. ಬೇರೆ ಸಮಯದಲ್ಲಾಗಿದ್ದರೆ ವಿದೇಶಿಗರಾದರೂ ಕಾಪಾಡುತ್ತಿದ್ದರು ಎಂದು ಸ್ಥಳೀಯರು ಮರುಗಿದರು. ಬಾಲಕರು ಕೊಚ್ಚಿ ಹೋಗಿರುವ ಸ್ಥಳದಲ್ಲಿಯೇ ಹಿಂದಿನ ವರ್ಷವೂ ಇದೇ ತಿಂಗಳಲ್ಲಿ 4-5 ಜನರು ಈಜಲು ಹೋಗಿ ಮೃತಪಟ್ಟಿದ್ದರು. ಬಾಲಕರು ಕೂಡ ಅಲ್ಪ ಸ್ವಲ್ಪ ಈಜು ಗೊತ್ತಿದ್ದರೂ ಸಮುದ್ರದ ಸೆಳೆತ ತಡೆಯಲಾಗದೆ ಜೀವ ಕಳೆದುಕೊಂಡಿದ್ದಾರೆ ಎಂದು ಗೋಕರ್ಣ ಪೊಲೀಸರು ತಿಳಿಸಿದ್ದಾರೆ. ಮತ್ತೆ ಬಲೆಗೆ ಬಿದ್ದ ಕಾರ್ಗಿಲ್ ಮೀನು. ಕಾರವಾರ ರಾಜ್ಯ ಕರಾವಳಿಯಲ್ಲಿ ಕಳೆದ ವರ್ಷ ಭಾರಿ ಸುದ್ದಿ ಮಾಡಿದ್ದ ಕಾರ್ಗಿಲ್ ಮೀನು ಈ ವರ್ಷ ಮತ್ತೆ ಮೀನುಗಾರರ ಬಲೆಗೆ ಬಿದ್ದಿವೆ. ನಗರದ ಬೈತ್ಕೋಲ್ ಮೀನುಗಾರಿಕಾ ಬಂದರಿನಿಂದ ಆಳ ಸಮುದ್ರಕ್ಕೆ ತೆರಳಿದ್ದ ದೋಣಿಗಳಿಗೆ ಸುಮಾರು 50 ಬುಟ್ಟಿಗಳಷ್ಟು ಮೀನು ಸಿಕ್ಕಿವೆ. ಓಡೆನಸ್ ನೈಜರ್ ಎಂಬ ವೈಜ್ಞಾನಿಕ ಹೆಸರು ಹೊಂದಿರುವ ಮೀನುಗಳಲ್ಲಿ ಸುಮಾರು 40 ಪ್ರಭೇದಗಳಿವೆ. ಮನುಷ್ಯರಂತೆ ಹಲ್ಲು ಹೊಂದಿರುವ ಈ ಮೀನುಗಳಿಗೆ ಸ್ಥಳೀಯರು ಕಾತ್ಲಿ, ಕಡಬು ಎಂದು ಕರೆಯುತ್ತಾರೆ. 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಮೀನುಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಲೆಗೆ ಬಿದ್ದವು. ಅಲ್ಲದೆ ಅವುಗಳ ಬಣ್ಣವು ಸೈನಿಕರ ಸಮವಸ್ತ್ರದ ಮಾದರಿಯಲ್ಲೇ ಇದೆ. ಹಾಗಾಗಿ ಕಾಕತಾಳೀಯವಾಗಿ ಕಾರ್ಗಿಲ್ ಮೀನು ಎಂದು ಪ್ರಸಿದ್ಧವಾಯಿತು ಎನ್ನುತ್ತಾರೆ ಮೀನುಗಾರರು. ಮಳೆಯಿಂದ ಅತಿವೃಷ್ಟಿ, ಮತ್ತೊಮ್ಮೆ ಬೆಳೆ ಸಮೀಕ್ಷೆ. ಆರ್ ಅಶೋಕ್ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಅತಿಯಾದ ಮಳೆ ಸುರಿದು ಅತಿವೃಷ್ಟಿ ಉಂಟಾಗಿದೆ. ಹಾಗಾಗಿ ಮತ್ತೊಮ್ಮೆ ಬೆಳೆ ಸಮೀಕ್ಷೆ ಮಾಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮಾಹಿತಿ ನೀಡಿದರು. ರಾಜ್ಯದ 23 ಜಿಲ್ಲೆಗಳ 130 ತಾಲೂಕುಗಳು ಅತಿವೃಷ್ಟಿ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಆ ಕುರಿತು ಕೇಂದ್ರ ಸರ್ಕಾರಕ್ಕೆ ಅತಿವೃಷ್ಟಿ ಪೀಡಿತ ಪಟ್ಟಿ ಕಳುಹಿಸಿಕೊಡಲಾಗಿದೆ. ಕೊಚ್ಚಿಕೊಂಡು ಹೋದ ವಾದಗಾಲ್ ಜೆಟ್ಟಿ ರಸ್ತೆ. ಸಿದ್ದಾಪುರ ಕಳೆದ 1 ವಾರದ ಹಿಂದೆ ಸುರಿದ ಭಾರೀ ಮಳೆಗೆ ತಾಲೂಕಿನ ಹಾರ್ಸಿಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾದಗಾಲ್ ಜೆಟ್ಟಿ ತೆರಳುವ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ವಾದಗಾಲ್ ಜೆಟ್ಟಿಯ 2 ಮನೆಗೆ ಹಾಗೂ ದೇವಾಸ,
ಚಳ್ಳಿಹದ್ದ ಊರಿನ 15ಕ್ಕೂ ಹೆಚ್ಚು ಎಕರೆ ಕ್ಷೇತ್ರದ ತೋಟಗದ್ದೆಗೆ ತೆರಳಲು ಇದೇ ಮುಖ್ಯ ರಸ್ತೆಯಾಗಿದೆ. ಈಗ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದರಿಂದ ನಿತ್ಯ ಕೃಷಿ ಕ್ಷೇತ್ರಕ್ಕೆ ಹೋಗಿ ಬರುವುದಕ್ಕೆ ಜನತೆ ತೊಂದರೆ ಪಡುವ ಸ್ಥಿತಿ ಉಂಟಾಗಿದೆ. ತಾತ್ಕಾಲಿಕವಾಗಿ ಮರದ ಸಂಕವನ್ನು ಹಾಕಿಕೊಂಡು ಜನತೆ ಸಂಚಾರ ಮಾಡುವ ಸ್ಥಿತಿ ಉಂಟಾಗಿದೆ. ಕಾಡಾನೆ ದಾಳಿಗೆ ಬೆಳೆ ಹಾಳು. ಯಲ್ಲಾಪುರ ತಾಲೂಕಿನ ಕಿರವತ್ತಿ ಮದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಡಾನೆಗಳು ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿವೆ. ಮದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾದೇವಕೊಪ್ಪದಲ್ಲಿ ಕಾಡಾನೆ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಮಾದೇವಕೊಪ್ಪದ ಗೋಪಾಲಕೃಷ್ಣ ಗಾಂವ್ಕರ್ ಅವರಿಗೆ ಸೇರಿದ ಭತ್ತ, ಕಬ್ಬು ಹಾಗೂ ಗೋವಿನ ಜೋಳ ಬೆಳೆಯನ್ನು ಆನೆಗಳು ತುಳಿದು ನಾಶ ಮಾಡಿವೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬೆಳೆ ಸಾಲ ನೀಡಲು ಸಮಸ್ಯೆ ಏನು? ಜೊಯ್ಡಾ ಕೆಲವು ಸಹಕಾರಿ ಸಂಘಗಳಲ್ಲಿ ರೈತರಿಗೆ ಬೆಳೆ ಸಾಲ ದೊರೆತಿಲ್ಲ ಎಂಬ ಬಗ್ಗೆ ದೂರು ಬಂದಿದೆ. ಯಾವ ಕಾರಣದಿಂದ ಬೆಳೆ ಸಾಲ ಸಿಗುತ್ತಿಲ್ಲ ಎಂಬ ಬಗ್ಗೆ ತಹಶೀಲ್ದಾರ ಹಾಗೂ ಇಒ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಆರ್.ವಿ. ದೇಶಪಾಂಡೆ ಸೂಚಿಸಿದರು. ಪದವಿ ಕಾಲೇಜಿನಲ್ಲಿ ನಡೆದ ತಾಲೂಕು ಪಂಚಾಯತಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಅವರು ಮಾತನಾಡಿದರು. ಉಸುಕು ಅಕ್ರಮ ಸಾಗಾಟ ವಾಹನದ ಮೇಲೆ ಏಕೆ ಪ್ರಕರಣ ದಾಖಲಿಸಲಾಗುತ್ತಿಲ್ಲ? ಈ ವಿಷಯ ತಹಶೀಲ್ದಾರ, ಸಿಪಿಐ, ಪಿಎಸ್ಐ ಹಾಗೂ ಅರಣ್ಯ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವೇ ಎಂದು ಪ್ರಶ್ನಿಸಿದರು. ಪಶು ಇಲಾಖೆಯ ವಿಷಯ ಬಂದಾಗ ನಂದಿಗದ್ದ ಪಶು ವೈದ್ಯಾಧಿಕಾರಿ ಅರ್ಚನಾ ಸಿನ್ಹಾ ಅವರು ಆಸ್ಪತ್ರೆಗೆ ಸರಿಯಾಗಿ ಬರುತ್ತಿಲ್ಲ, ತಿಂಗಳಿಗೆ ಒಂದೆರಡು ಸಲ ಬಂದು ಸಹಿ ಹಾಕಿ ಹೋಗುತ್ತಾರೆ ಎಂದು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಆರ್.ವಿ. ದಾನಗೇರಿ ದೂರಿದರು. ಆರೋಗ್ಯ, ಕಂದಾಯ, ತೋಟಗಾರಿಕೆ, ಕೃಷಿ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು. ಕರೋನಾ ಮತ್ತು ಸ್ವಯಂ ಉದ್ಯೋಗ ಹಾಗೂ ಕುಟುಂಬ ಯೋಜನಾ ವಿಧಾನಗಳ ಕುರಿತಾಗಿ ಜಾಗೃತಿ ಕಾರ್ಯಕ್ರಮ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಾರ್ತ್ ಕೆನರಾ ಬ್ರಾಂಚ್ ಕುಮಟಾ ಹಾಗೂ ಸ್ನೇಹಕುಂಜ ಟ್ರಸ್ಟ್ ಹೊನ್ನಾವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರಿಗೆ ಕರೋನಾ ವೈರಸ್, ಸ್ವಯಂ ಉದ್ಯೋಗ ಹಾಗೂ ಕುಟುಂಬ ಯೋಜನಾ ವಿಧಾನಗಳ ಕುರಿತಾಗಿ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಕರೋನಾ ವೈರಸ್ನ ಲಕ್ಷಣ ಮತ್ತು ತಡೆಗಟ್ಟಲು ಕ್ರಮ ಹಾಗೂ ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಕುರಿತಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಾರ್ತ್ ಕೆನರಾ ಬ್ರಾಂಚಿನ ಕಾರ್ಯಕ್ರಮಾಧಿಕಾರಿ ಮಿಸ್ ಮಂಜುಳಾ ಗೌಡ ಮಾಹಿತಿ ನೀಡಿದರು. ಕುಟುಂಬ ಯೋಜನಾ ವಿಧಾನಗಳಾದ ಶಾಶ್ವತ ಮತ್ತು ತಾತ್ಕಾಲಿಕ ವಿಧಾನಗಳ ಕುರಿತಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಾರ್ತ್ ಕೆನರಾ ಬ್ರಾಂಚಿನ ಸ್ಟಾಫ್ ನರ್ಸ್ ಆದರ್ಶಲಿ ಪೀಟರ್ ಮಾಹಿತಿ ನೀಡಿದರು. ಸ್ನೇಹಕುಂಜ ಟ್ರಸ್ಟ್ ಹೊನ್ನಾವರದ ಸೋಷಿಯಲ್ ವರ್ಕರ್ ಆದಂತಹ ಶ್ರೀಮತಿ ಚಂದ್ರಕಲಾ ಅವರು ಸ್ನೇಹಕುಂಜ ಟ್ರಸ್ಟ್ನ ಸೌಲಭ್ಯದ ಕುರಿತಾಗಿ ಮಾಹಿತಿ ನೀಡಿದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.